ಸೂಪರ್ ಮೂವಿ, ಒಳ್ಳೆ ಆ್ಯಕ್ಟಿಂಗ್ ಸೂಪರ್. ಏನು ಇಷ್ಟ ಆಯಿತು ನಿಮಗೆ? ಶೆಟ್ರ್ ಆ್ಯಕ್ಟಿಂಗು ಮತ್ತು ಒಂದು ಭಾಳ ಒಳ್ಳೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. 5 ಎಷ್ಟು ರೇಟಿಂಗ್ ಕೊಡ್ತೀನಿ? 5 ಕೊಡ್ಬೋದು. ಟಾಪ್. ಹೇಗಿದೆ ಮೇಡಮ್? ಚೆನ್ನಾಗಿ. ಹೇಗುಂಟು ಮೇಡಮ್? ಸೂಪರ್ ಇದೆ. ಏನು ಇಷ್ಟ ಆಯಿತು ಮೇಡಮ್? ಒಳ್ಳೇದುಂಟು, ಪರವಾಗಿಲ್ಲ. ಆ್ಯಕ್ಟಿಂಗ್ ಒಳ್ಳೇದಾಗಿದೆ ಎಲ್ಲರೂ. ಸರ್ ಹೇಗಿದೆ? ಸೂಪರ್ ಮೂವಿ, ಸೂಪರ್. ಏನು ಇಷ್ಟ ಆಯಿತು ಸರ್? ಒಂದು ಮಾಸ್ ಸಬ್ಜೆಕ್ಟನ್ನು ಬೇರೆ ಥರ ತೋರಿಸ್ತಾರೆ, ಈ ಥರ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ರಾಜ್ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲ ಆರ್ ಟೋಟಲ್ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೂಪರ್ ಮೂವಿ. ಸರ್ ಹೇಗಿದೆ? ಹೇಗಿದೆ ಸರ್ ಕನ್ನಡ? ವೆರಿ ನೈಸ್. ಖಂಡಿತವಾಗಿ ನಿರೀಕ್ಷೆಗೂ ಮೀರಿದಂತಹ ಒಂದು ಅದ್ಭುತವಾದ ಸಿನಿಮಾ. ಮೇಡಮ್ ಹೇಗಿದೆ? ಸೂಪರ್. ಹೇಗುಂಟು ಸರ್? Superb acting, nice movie. The whole movie is good. Yeah, nice. ಹೇಗಿದೆ ಸರ್? ಸೂಪರ್. ಹೇಗುಂಟು? ಸೂಪರ್ ಆಗಿದೆ ಮೂವಿ. ಎಲ್ಲ ಚೆನ್ನಾಗಿ ನಟಿಸಿದ್ದಾರೆ. ಕತೆ ಇಷ್ಟ ಆಯಿತು, ಸೆಂಟಿಮೆಂಟ್ ಇಷ್ಟ ಆಯಿತು. ರಾಜ್ ಬಿ ಶೆಟ್ಟಿ ಆ್ಯಕ್ಟಿಂಗ್ ಅಂತ ಹೇಳೋಕ್ಕಿಲ್ಲ. ಚೈತ್ರಾಚಾರ್, ರಾಜ್ ಬಿ ಶೆಟ್ಟಿ, ದೀಪಕ್ ಶೆಟ್ಟಿ ಚೆನ್ನಾಗಿ ನಟಿಸಿದ್ದಾರೆ. ನೋಡಿ, ಒಳ್ಳೆ ಮೂವಿ. ಓಕೆ, ಖಂಡಿತ ನೋಡ್ಬೋದು. ಓಕೆ, ಹೇಗಿದೆ ಸರ್? ಚೆನ್ನಾಗಿದೆ. ಹೇಗುಂಟು ಟೋಬಿ? ಎಡೆ ರಾಜ್ ಬಿ ಶೆಟ್ಟಿ ಬಾಲ್ ಶೋಕ್ ಮಂದಿರ್ ಅದಕ್ಕೋಸ್ಕರ ಮೂವಿ ಓಡು. ಸೂಪರ್ ಆ್ಯಕ್ಟಿಂಗ್. ಹೇಗುಂಟು? ಚೆನ್ನಾಗಿದೆ ಸರ್ ಹೇಗುಂಟು? ಸೂಪರ್ ಮೂವಿ. ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಉತ್ತಮ ಚಿತ್ರವನ್ನು ರಾಜ್ ಬಿ ಶೆಟ್ಟಿ ಅವರು ಕಟ್ಟಿಕೊಟ್ಟಿದ್ದಾರೆ. ಎಲ್ಲರೂ ನೋಡಬೇಕು. ಹೇಗುಂಟು? ಒಳ್ಳೆಯ ಸಿನಿಮಾ, ಉತ್ತಮವಾಗಿ ಮೂಡಿ ಬಂದಿದೆ. ಒಂದು ಎಂತ ಹೇಳ್ತಾರೆ, ರಾಜ್ ಬಿ ಶೆಟ್ಟಿ ಪಿಕ್ಚರನ್ನು ಹೇಗೆ ಮಾಡಿದ್ದಾರೆ ಅಂದರೆ ಕೊನೆ ತನಕ ಪ್ರೇಕ್ಷಕರು ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ. ತುಂಬ ಉತ್ತಮವಾಗಿ ಬಿಡಿದೆ. ಸೂಪರ್. ಹೇಗುಂಟು? ಆ್ಯಕ್ಟಿಂಗ್ ಬರ್ಲಾಯ್ಕೆ ಆಗ್ತದೆ. ಬಟ್ GGVV ಒಂಜಿ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಓಕೆ, ಬಟ್ ಎಡೆ ಟ್ರೈ ಆಯ್ತು. ಎಕ್ಸ್ಪೆಕ್ಟೇಷನ್ ಇಜ್ಜ. ಸೂಪರ್ ಮೂವಿ. ರಾಜ್ ಬಿ ಶೆಟ್ಟಿನ ಒಂದು ಆ್ಯಕ್ಟಿಂಗ್ ಸೂಪರ್. ಬೊಕ ಚೈತ್ರನ ಎಮೋಷನಲ್ ಸೀನ್ ಸೂಪರ್. ಭಾರಿ ಪೊಲಿದ ಫಿಲ್ಮ್. ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಈ 3 ಶೆಟ್ಟಿನಾಕ್ಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಡ್ ಹೊಸ ರೀತಿ ಕೊಡೋದಿಲ್ಲ. ಭಾರಿ ಖುಷಿ. ಹೆಡ್ ಐತೆ ಮೂವಿ. ಫಸ್ಟ್ ಹಾಫು ಒಂಚೂರು ನನಗೆ ವಿಷಯಗಳನ್ನು ಹೇಳ್ತಾ ಹೋದರೆ, ಸೆಕೆಂಡ್ ಹಾಫಲ್ಲಿ ತುಂಬ ಒಂದು ಕ್ಲಾಸ್ ಆಗಿದೆ. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ರಾಜ್ ಬಿ ಶೆಟ್ಟಿ ಅವರು ಅಂತ ಹೇಳಿದರೆ ಒಂದು ಮಾಸ್ ಪರ್ಫಾರ್ಮರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು. ಚಂದ ಉಂಟು. ಬಹಳ ಒಳ್ಳೆಯ ಪಿಕ್ಚರ್. ಆರ್ಟ್ ವೈಸ್ ಸಹ ಒಂದು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಆರ್ಟ್ ವೈಸ್ ಸಹ ಪ್ಲಸ್ ಆ್ಯಕ್ಟಿಂಗ್ ಅದು ರಾಜ್ ಬಿ ಶೆಟ್ಟಿ ಅವರು ಭಾಳ ಸುಂದರ. ಕತೆ ಸ್ವಲ್ಪ ಉದ್ದಾಯಿತು ಅಂತ ಕಾಣ್ತದೆ, ಆದರೆ ಅದನ್ನು ಸಸ್ಟೈನೇಬಲ್ ಆಗಿ ನೋಡ್ಬೋದು. ಇಂಥ ಫಿಲ್ಮ್ಗಳು ಬರಬೇಕು ಮತ್ತು ಸಕ್ಸಸ್ ಆಗಬೇಕು ಅಂತ ಆಶಯ. ಸರ್ ಹೇಗಿದೆ ಸರ್? ಡಿಫ್ರೆಂಟ್ ಆಗಿದೆ. ಒಂಥರ ಖುಷಿ ಆಯಿತು. ಯಾಕೆ ಹೇಳಿದ್ರೆ ಟೋಟಲಿ ಹೇಳೋದಾದರೆ ಕ್ಲಾಸ್ ಮೂವಿ. ಇಂಟರ್ವಲ್ ಆದಮೇಲೆ ಹೈ ಕ್ಲಾಸ್ ಮೂವಿ. ಸೂಪರ್. ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ದ ಕನ್ನಡ ಮೂವೀಸ್ ಇನ್ ದ ಕರೆಂಟ್ ಸಿನಾರಿಯೋ. ಸೂಪರ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಮೂವಿ. ಎಲ್ಲ ಆ್ಯಕ್ಷನ್ ಎಲ್ಲ ಇಷ್ಟ ಆಯಿತು. ಸೂಪರ್ ಇದೆ. ಹೇಗುಂಟು ಮೇಡಮ್? ಸೂಪರ್. ಒಳ್ಳೆ ಮಾರಲ್ ಇತ್ತು ಅದರಲ್ಲಿ. ಸೂಪರ್ ಇತ್ತು. ಯಾರ ಆ್ಯಕ್ಟಿಂಗ್ ಸೂಪರ್ ಆದಲೆ, ರೈಟಿಂಗ್ ಸೂಪರ್, ಆಟೋಗ್ರಫಿ ಸೂಪರ್. ಸೂಪರ್ ಇತ್ತು. ಎಲ್ಲ ಆ್ಯಕ್ಟಿಂಗ್, ಫೀಮೇಲ್ ಕ್ಯಾರೆಕ್ಟರ್. ಸರ್ ಹೇಗಿದೆ ಟೋಬಿ? ಸೂಪರ್ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್. ಟೋಬಿ ಪಾತ್ರ ಅಂತೂ ತುಂಬ ಇಷ್ಟ. 5 to 5. 5 ಅಂದರೆ 10, 100 to 100. 100 to 100. ಒಳ್ಳೆ ಮಾಡಿದ್ದಾರೆ. ಫಿಲ್ಮ್ಗೆಲ್ಲ ಇದಕ್ಕೆ ರೇಟಿಂಗ್ಸ್ ಅಂತ ಹೇಳ್ಬೇಡಿ. ಒಳ್ಳೆ ಮೂವಿ ಮಾತ್ರ. ಇವರು ಕೂಡ ಅದರಲ್ಲಿ ಡಾಕ್ಟರ್ ರೋಲು ಇವರು ಚೆನ್ನಾಗಿದೆ. ಭಾರಿ ಸೋಗಾತನು ಎಡ್ಡ ಆತನು ಖುಷಿ ಹಣ್ಣು ಇருக்கு ಮಾತಾಡ್ಲತ್ತು ಓಡಿ ಈ ಪಿಕ್ಚರ್ ತುಂಬ ಒಳ್ಳೆ ಆಗಿದೆ. ಎಲ್ಲರೂ ನೋಡಬೇಕು ಈ ಪಿಕ್ಚರ್. ವೆರಿ ನೈಸ್. ಹೇಗುಂಟು ಟೋಬಿ? ತುಳುನಾಡಿನ ಮೂವಿ ಅಂತಂದ್ರೆ ಬೆಂಕಿ ಮಾತು. ಹೇಗುಂಟು ಸರ್ ಟೋಬಿ? ಹೇಗಿದೆ? ಒಳ್ಳೆ. ಏನು ಇಷ್ಟ ಆಯಿತು? ಸಿನಿಮಾಟೋಗ್ರಫಿ ಭಾಳ ಒಳ್ಳೆ ಉಂಟು. ರಾಜ್ ಬಿ ಶೆಟ್ಟಿ ಆ್ಯಕ್ಟಿಂಗ್ ಇಟ್ಸ್ ನೆಕ್ಸ್ಟ್ ಲೆವೆಲ್. ಇಲ್ಲ, ಮೂವಿ ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿದೆ ಮೂವಿ. ಚೆನ್ನಾಗಿದೆ, ಬಂದು ನೋಡ್ಬೋದು ಎಲ್ಲರೂ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಖುಷಿ ಆಯಿತು. ರಾಜ್ ಬಿ ಶೆಟ್ಟಿದೆಲ್ಲ ರೋಲ್ ಇಷ್ಟ ಆಯಿತು. ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ. ಮತ್ತು ಫಸ್ಟ್ ಟೈಮ್ ಇವಳು ಬಿಗ್ ಸ್ಕ್ರೀನಲ್ಲಿ ಬಂದಿದ್ದಾಳೆ, ಹಾಗೆ ತುಂಬ ಖುಷಿ ಆಯಿತು. ಪ್ರಾನ್ವಿ ಅಕ್ಷಯ್ ಹೇಳಿ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಹೇಗಿದೆ? ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್.
ಎಲ್ಲರೂ ಬಂದು ನೋಡಿ ಅಂತ ಕೇಳ್ತೀವಿ. ನಮಗಂತೂ ತುಂಬ ಖುಷಿ ಆಯಿತು. ಸ್ಪೆಷಲ್ ಇಷ್ಟ ಆಯಿತು ಸಿನಿಮಾದಲ್ಲಿ ಕಥೆನ ಆ್ಯಕ್ಟಿಂಗ್ ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್, ಮತ್ತು ಅವ್ರ ಥಿಂಕಿಂಗ್, ಅವ್ರ ಕತೆ, ಅವರು ಮಾಡಿರೋ ಆ್ಯಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿತ್ತು. ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಹೇಗಿದೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ. ಟೆಕ್ನಿಕಲಿ ಮಾತಾಡೋಣ. ಹೇಗಿದೆ ಸರ್? ಪ್ರವೀಣ್ನ ವರ್ಕ್ ಭಾರಿ ಶೋಕ ಆಯ್ತು ನಮಗೆ. ಪ್ರವೀಣ್ ಶ್ರೀ ಒಂದು ಛಾಯಾಗ್ರಾಹಕಿರಲ್ಲ ಎಡಿಟಿಂಗ್ ಪೂರ ಆಯ್ಪು ನಂಗೆ ಗೊತ್ತು. ರಾಜಿನ ಪಂಡನೇ ಇಚ್ಚಿ ಸೂಪರ್. ಸೈಲೆನ್ಸೇ ಗೊತ್ತಾ, ಲಾಸ್ಟ್ದ ಸೈಲೆನ್ಸ್ ಉಪ್ಪು ಜನಕ್ಕೂ ನೋಡೋದು ಐಟೇ ಗೊತ್ತಾ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ನೈಸ್. ಎಷ್ಟು ರೇಟಿಂಗ್ ಕೊಡ್ತೀರಿ? 5? ಇಟ್ ವಾಸ್ ಟಾಪ್ ಕ್ಲಾಸ್, 10 on 10. ಸರ್ ಹೇಗಿದೆ? ಚೆನ್ನಾಗಿದೆ. ಹೇಗುಂಟು ಮೇಡಮ್? ಹೇಗುಂಟು ಪಿಕ್ಚರ್? ಹೇಗುಂಟು? ಸೂಪರ್ ಇದೆ, ಸೂಪರ್ ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಮೇಡಮ್? ಹೌದು, ರೋಲ್ ಬಾರಿ ಸೂಪರ್ ಆಗಿದೆ. ಸೂಪರ್ 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 ಹೇಗುಂಟು? ಚೆನ್ನಾಗಿದೆ. ಹೇಗುಂಟು? ಸೂಪರ್ 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 ಹೇಗುಂಟು? ಸೂಪರ್ ಆಯ್ತು, ನಮಗೆ 10 ರೇಂಜ್.